ಬಣ್ಣಗಳಲ್ಲಿ ಮಿಂದೆದ್ದ ವಿದ್ಯಾರ್ಥಿ ಸಮೂಹ ಪರಸ್ಪರ ಬಣ್ಣ ಎರಚಿಕೊಂಡು ಡಿಜೆ ನೃತ್ಯಕ್ಕೆ ಸ್ಟೆಪ್ ಹಾಕಿದ ಯುವಕ ಯುವತಿಯರು. ಮಣಿಪಾಲ ಎಂಬ ಬಣ್ಣದ ನಗರಿಯಲ್ಲಿ ನಡೆದ ಹೋಲಿಯ ಝಲಕ್ ಇದು. ಅರಿಶಿನ ಕುಂಕುಮವ ಒಂದು ಕ್ಷಣ ಬೆರೆಸೋಣ, ಹಸಿರಿನ ಜೊತೆಯಲ್ಲಿ ಒಂದು ಕ್ಷಣ ಇರಿಸೋಣ. ರವಿವರ್ಮನ ಕರೆ ಕ್ಷಮಿಸು, ಬಣ್ಣದ ಹಬ್ಬ ಅನ್ನೋಣ, ಕುಣಿಯಾಡೋಣ. ಬಣ್ಣದ ಓಕುಳಿಯನ್ನ ಕೈಯಲ್ಲಿ ಹಿಡಿದು ಓಡುತ್ತಾ ಒಬ್ಬರಿಗೊಬ್ಬರು ಬಣ್ಣಗಳನ್ನ ಎರಚಿ ಇನ್ನು ಕೆಲವರು ಬಣ್ಣಗಳನ್ನ ಮುಖಕ್ಕೆ ಹಚ್ಚಿ ಸಂಭ್ರಮ ಪಡುತ್ತಿರುವ ಯುವಕ ಯುವತಿಯರು ಒಂದೆಡೆಯಾದ್ರೆ, ಡಿಜೆ ಸಂಗೀತಕ್ಕೆ ತಮ್ಮದೇ ಬಣ್ಣದ ಲೋಕದಲ್ಲಿ ಸ್ಟೆಪ್ ಹಾಕುತ್ತಿರುವ ತರುಣ ತರುಣಿಯರು. ಇದು ಕಂಡುಬಂದಿರುವುದು ಮಣಿಪಾಲದ ಎಂಐಟಿ ಕ್ರೀಡಾಂಗಣದಲ್ಲೇ. ಹೌದು, ಜಾತಿ ಭೇದ ಮರೆತು ಸಂತಸ ಎಲ್ಲೆಡೆ ಹೊಮ್ಮಿಸುವ ಈ ಹಬ್ಬವನ್ನ ಮಣಿಪಾಲದಲ್ಲಿನ ದೇಶ ವಿದೇಶದ ನೂರಾರು ಸಂಖ್ಯೆಯ ಯುವಕ ಯುವತಿಯರು ಆಚರಿಸಿದ್ರು. ಎಲ್ಲರಿಗೂ ಹೋಲಿ ಹಬ್ಬದ ಶುಭಾಶಯಗಳು. ನಾವು ಕಾಲೇಜಲ್ಲಿ ಬೆಳಗ್ಗೆಯಿಂದ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಅದೇ ಥರ ಎಲ್ಲರೂ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿ ಹ್ಯಾಪಿ ಹೋಲಿ. ತುಂಬ ಚೆನ್ನಾಗಿ ಆಗ್ತಾ ಇದೆ. ಫಸ್ಟ್ ಟೈಮ್ ಮ್ಯಾಂಗ್ಳೂರು ಸೈಡಲ್ಲಿ ಆ್ಯಕ್ಚುಲಿ ಸೆಲೆಬ್ರೇಷನ್ ಸ್ವಲ್ಪ ಕಡಿಮೆ ಇರುತ್ತೆ. ಸೊ ಮಣಿಪಾಲಲ್ಲಿ ಇಷ್ಟು ದೊಡ್ಡ ಮಟ್ಟಿಗೆ ಸೆಲೆಬ್ರೇಟ್ ಮಾಡ್ತಿರೋದು ನಿಜವಾಗ್ಲೂ ತುಂಬ ಸಂತೋಷದ ವಿಷಯ. ಸೊ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದೇವೆ ಬೆಳಗ್ಗೆಯಿಂದ, ಇನ್ನೂ ಎಂಜಾಯ್ ಮಾಡ್ತೀವಿ ಮುಗಿಯೋ ತನಕನೂ. ಕೆಡುಕಿನ ವಿರುದ್ಧ ಒಳಿತಿಗೆ ಜಯವಾದ ಈ ದಿನವನ್ನ ಹೋಲಿ ಹುಣ್ಣಿಮೆ ಎಂದು ಆಚರಿಸಲಾಗ್ತದೆ. ರಂಗಿನ ಹಬ್ಬವನ್ನ ಪ್ರೀತಿ ಪ್ರೇಮದ ದ್ಯೋತಕ ಎಂದು ಭಾವಿಸಲಾಗ್ತದೆ. ಶತಮಾನಗಳ ಹಿಂದಿನಿಂದಲೂ ಆಚರಣೆಯಲ್ಲಿದ್ದ ಹೋಲಿ ಬರುಬರುತ್ತಾ ಆಚರಣೆಯಲ್ಲಿ ಬದಲಾವಣೆ ಕಂಡಿತು. ಹಿಂದೂಗಳ ಆಚರಣೆಯಾಗಿ ಆರಂಭವಾದ ಹೋಲಿ ಇಂದು ಎಲ್ಲ ಜಾತಿಯವರು ಜಾಗತಿಕವಾಗಿ ಆಚರಿಸುತ್ತಾರೆ. ಅದರಲ್ಲೂ ಮಣಿಪಾಲದಲ್ಲಿ ವಿದ್ಯಾರ್ಥಿಗಳು ಮಾತ್ರ ಹೋಲಿ ಹಬ್ಬವನ್ನ ಸಂಭ್ರಮದಿಂದ ಆಚರಿಸುತ್ತಾರೆ. ಮಣಿಪಾಲದ ಸಮೂಹ ಸಂಸ್ಥೆ ಕೂಡ ಹೋಲಿ ಹಬ್ಬಕ್ಕೆ ಸಪೋರ್ಟ್ ಮಾಡುವುದರಿಂದ ವಿದ್ಯಾರ್ಥಿಗಳಿಗೆ ಇಲ್ಲಿ ಬಣ್ಣ ಎರಚಿ ಸಂಭ್ರಮಿಸುವುದಕ್ಕೆ ಯಾವುದೇ ಅಡೆತಡೆಗಳಿಲ್ಲ. Celebrating for the first time? Yeah, it's the first time I'm celebrating. Okay, how do you feel about this? Yeah, it's very exciting. Yeah, it's very exciting. Yeah, first time I'm celebrating and then I love it. ತಂತ್ರಜ್ಞಾನ ಮುಂದುವರಿಯದ ಆ ಕಾಲದಲ್ಲಿ ಹೋಲಿ ಬಣ್ಣ ತಯಾರಾಗುತ್ತಿದ್ದುದು ಕಾಳಿದಾಸ ಪುಷ್ಪ. ಕಡುಗೆಂಪು ಬಣ್ಣದ ಪುಷ್ಪದಂತಹ ನೈಸರ್ಗಿಕ ಸಸ್ಯಗಳಿಂದ ಬಣ್ಣವನ್ನ ತಯಾರಿಸಲಾಗುತ್ತಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಬಳಸುವ ವಿಷಯುಕ್ತ ಮಿಶ್ರಿತ ಬಣ್ಣಗಳು ನಿಸರ್ಗಕ್ಕೆ ಕೊಡಲಿಯೇಟು ನೀಡುವುದರ ಜೊತೆಯಲ್ಲಿ ಆರೋಗ್ಯವನ್ನ ಕೆಡಿಸುತ್ತಿದೆ. ಹಾಗಾಗಿ ಹೋಲಿ ಹಬ್ಬವನ್ನ ವಿಷಯುಕ್ತ ಬಣ್ಣದಿಂದ ಮುಕ್ತಗೊಳಿಸಬೇಕು ಎಂಬ ಆಶಯ ಕೂಡ ಜನರದಾಗಿದೆ. ಪಲ್ಲವಿ ಸಂತೋಷ್, ವಿ4 ನ್ಯೂಸ್ 24/7 ಉಡುಪಿ.